ಬೇಕು ಅಂಥದ್ದು ಕಡಿಮೆ ಆಗಬೇಕು. ಏನು ಭಗವಂತ ಕೊಟ್ಟಿದ್ದಲ್ಲಿ ತೃಪ್ತ ಜೀವನ ನಡೆಸಬೇಕು ಅನ್ನೋದು ಬೆಳೀತಾ ಹೋಗಬೇಕು. ಇನ್ನೊಬ್ಬರನ್ನ ಪ್ರೀತಿಸೋ ಅಂಥ ಸ್ವಭಾವ ಬೆಳಿಬೇಕು. ಸಮಾಜವನ್ನು ಯಾರು ಪ್ರೀತಿಸ್ತಾರೋ ಭಗವಂತ ಅವರನ್ನು ಪ್ರೀತಿಸ್ತಾನೆ. ಇದು ಸತ್ಯ. ಇದು ಕೃಷ್ಣ ಅದನ್ನು ಭಗವದ್ಗೀತೆ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಯಾರ್ಯಾರು ಶಬರಿಮಲೆ ವ್ರತದಲ್ಲಿ ಬರ್ತಾರೋ ಇದು ನಿಜವಾಗ್ಲೂ ಅವರಲ್ಲೇ ಸುಮಾರು ಅರ್ಧದಷ್ಟು ಜನ ಆದರೂ ಕೂಡ ಈ ವ್ರತದ ಪಾಲನೆ ಮಾಡ್ತಾರೆ, ತಮ್ಮ ಜೀವನದ ಸಾಧನೆ ಮಾಡ್ತಾರೆ. ಬರೀ ಬಾಯಿ ಬಂದು ರುಚಿಯಾಗಿ ತಿನ್ನೋದು, ಭೋಗ ಜೀವನ ನುಡಿಸೋದನ್ನು ಕಡಿಮೆ ಮಾಡ್ತಾರೆ. ಇದು ಬೇಕಾದ್ದು. ಜನಗಳಲ್ಲಿ ಪರಿವರ್ತನೆ ಆಗಬೇಕಾದ್ರೆ ಮನುಷ್ಯನ ಜನ್ಮಕ್ಕೆ, ಮನುಷ್ಯನ ಜನ್ಮ ಅನ್ನೋದು ಕೇವಲ ತಿನ್ನಕ್ಕೋಸ್ಕರ ಇರುವಂಥದ್ದಲ್ಲ, ಬರೀ ಸಂಪತ್ತು ಮಾಡ್ಕೊಳ್ಳೋಕ್ಕಲ್ಲ, ಬರೀ ಕೀರ್ತಿ ಗಳಿಸೋಕ್ಕಲ್ಲ, ಬರೀ ಜಗಳ ಆಲಕ್ಕಲ್ಲ, ಬರೀ ಅಧಿಕಾರ ನಡೆಸೋಕ್ಕಲ್ಲ. ಈ ಮನುಷ್ಯನ ಜನ್ಮ ಬಂದಿರೋದೇ ಭಗವಂತನ ಅನುಗ್ರಹ ಪಡೆಯೋಕ್ಕೆ. ಭಗವಂತನ ಅನುಗ್ರಹ ಪಡಿಬೇಕಾದ್ರೆ ಇಂಥ ವ್ರತ ಉಪವಾಸಗಳು ನಡಿಬೇಕು. ಇದರಿಂದ ತುಂಬ ಪರಿವರ್ತನೆ ಆಗುತ್ತೆ. ಭಗವಂತ ಸುಲಭವಾಗಿ ನಮ್ಮ ಕಡೆಗೆ ತಿರುಗ್ತಾನೆ, ಅವನ ಅನುಗ್ರಹ ಪ್ರಾಪ್ತಿ ಆಗುತ್ತೆ. ನೋಡಿ, ದಿವ್ಯಾಭರಣ ಬರುವಂಥ ಸೂಚನೆಯಲ್ಲಿ ದಿವ್ಯಾಭರಣ ಬರೋಕ್ಕೆ ಮುಂದೆ ಇದೆಲ್ಲ ವಿಶೇಷವಾಗಿ ಅವರೆಲ್ಲ ಸಜ್ಜನರೆಲ್ಲ ಬರ್ತಾ ಇದ್ದಾರೆ, ಧರ್ಮದರ್ಶಿಗಳೆಲ್ಲ ಬರ್ತಾ ಇದ್ದಾರೆ, ಎಲ್ಲರೂ ಅದನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ನೋಡಿ, ಎಲ್ರಿಗೂ ಹಬ್ಬದ ಸಂಭ್ರಮ. ಪ್ರಾಯಶಃ ಕೇರಳ ರಾಜ್ಯದಲ್ಲಿ ಈ ಮಕರ ಜ್ಯೋತಿ ಒಂದು ಭಾಳ ವಿಶೇಷವಾದಂಥ ಹಬ್ಬ. ನಾವು ಹೇಗೆ ನಮ್ಮ ಕರ್ನಾಟಕದಲ್ಲಿ ದಸರಾ ಭಾಳ ವಿಶೇಷವಾಗಿ ಮೈಸೂರಲ್ಲಿ ಆಚರಣೆ ಮಾಡ್ತೀವೋ, ಮಹಾರಾಜರ ಅಂಬಾರಿ ಬಂದಾಗ ಎಷ್ಟು ಸಂಭ್ರಮ ನಮಗಿರ್ತಿತ್ತೋ, ಅಂಬಾರಿ ನೋಡೋಕ್ಕೆ ಎಷ್ಟು ಸಂಭ್ರಮನೋ ನಮಗೆ ಕರ್ನಾಟಕದಲ್ಲಿ. ಚಾಮುಂಡೇಶ್ವರಿ ಉತ್ಸವೇ ಒಂದು ವೈಭವ ನಮಗೆ, ನವರಾತ್ರಿ. ಹಾಗೆ ಕೇರಳ ರಾಜ್ಯದಲ್ಲಿ ವಿಶೇಷವಾಗಿ ಆ ಸುತ್ತಮುತ್ತಲಲ್ಲಿ ಈ ಮಕರ ಜ್ಯೋತಿ ಹಬ್ಬ ಒಂದು ವಿಶೇಷವಾದಂಥ ಉತ್ಸಾಹ ಕೊಡುತ್ತೆ ಅವರಿಗೆ. ಇದು ಪರಂಪರೆಯಿಂದ ಆಚರಣೆ ಬಂದಿರುವಂಥದ್ದು. ಇದು ಕೇವಲ ಇವರು ಯಾರೋ ಮಾಡಿದ್ರು ಅಂತಲ್ಲ, ಋಷಿಮುನಿಗಳು ಮಾಡ್ಕೊಂಡು ಬಂದಂಥ ಪರಂಪರೆ ಇದು. ಇದು ನಿಜವಾಗ್ಲೂ ದೇವತಾ ಸನ್ನಿಧಾನ, ದೇವಭೂಮಿ ಇದು. ಹಿಂದೆ ಋಷಿಗಳಲ್ಲಿ ಪ್ರತಿಸ್ಮೃತಿ ಅಂತ ಒಂದು ಗುಣ ಇರ್ತಿತ್ತು. ಪ್ರತಿಸ್ಮೃತಿ ಅಂದರೆ ಕೂತಲ್ಲೇ ತಾವು ಧ್ಯಾನ ಮಾಡಿ ಹೊರಗಡೆ ಏನು ನಡೀತಿದೆ ಅಂತ ಚಿತ್ರಣವನ್ನು ನೋಡ್ತಾ ಇದ್ರು. ಸುಮ್ಮನೆ ಧ್ಯಾನ ಮಾಡಿಕೊಂಡೇ ಆ ಮಕರ ಜ್ಯೋತಿಯ ದರ್ಶನ ಮಾಡಿಬಿಡೋರಂತೆ. ಪ್ರತಿಸ್ಮೃತಿ ಅಂತ ಪುರಾಣದಲ್ಲಿ ಉಲ್ಲೇಖ ಇದೆ. ಪ್ರಾಯಶಃ ಈಗ ಆ ಶಕ್ತಿ ನಮಗೆಲ್ಲ ಕಡಿಮೆ ಆಗಿದೆ. ಏನು ಆ ಪರಂಪರೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮಕರ ವಿಳಕ್ಕನ್ನು, ಕರ್ಪೂರದ ಆರತಿನೇ ಮಕರ ವಿಳಕ್ಕು. ಮಕರ ಜ್ಯೋತಿ ಅಂದರೆ ಆಕಾಶದಲ್ಲಿ ಕಾಣದ ನಕ್ಷತ್ರದ ದರ್ಶನ. ಎರಡು ಒಂದೇ ಸಮಯದಲ್ಲಾಗತ್ತೆ. ಆ ನಕ್ಷತ್ರ ಪ್ರಕಟ ಆಗೋ ಸಮಯದಲ್ಲೇ ಇಲ್ಲಿ ಆ ಒಂದು ಕರ್ಪೂರದ ಆರತಿಯನ್ನು, ಮಕರ ವಿಳಕ್ಕನ್ನು ತೋರಿಸ್ತಾರೆ. ನಾವು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲೂ ಎಲ್ಲ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಮಹಾಪೀಠದ ಸನ್ನಿಧಾನದಲ್ಲಿದ್ದೀವಿ ನಾವು. ಕೃಷ್ಣ ಹೇಳಿದಾಗೆ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಇಷ್ಟು ಜನ ಭಕ್ತರು ಬರ್ತಾ ಇದ್ದಾರಲ್ಲ, ಕೃಷ್ಣ ಹೇಳ್ತಾನೆ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತೆ. ಹೇ ಅರ್ಜುನ, ನಾನು ಪ್ರತಿಜ್ಞೆ ಮಾಡಿ ಹೇಳ್ತೀನಿ, ನನ್ನ ಭಕ್ತರು ಯಾವತ್ತೂ ನಾಶ ಆಗಲ್ಲ ಅಂತಾನೆ. ಇಷ್ಟು ಜನ ನಂಬಿಕೆಯಿಂದ ಬರ್ತಾ ಇದ್ದಾರಲ್ಲ ಭಕ್ತರು, ಅವರೆಂದೂ ನಾಶ ಆಗಲ್ಲಪ್ಪ, ನಾನು ಅನುಗ್ರಹ ಮಾಡ್ತೀನಿ ಅಂತಾನೆ. ಅವರ ಹೃದಯದಲ್ಲೇ ಇದ್ದೀನಿ. ಈಶ್ವರ ಸರ್ವಭೂತಾನಾಂ ಹೃದಯೇಶೇ ಅರ್ಜುನ ತಿಷ್ಠತೆ. ಅರ್ಜುನ, ಎಲ್ಲರ ಹೃದಯದಲ್ಲೇ ಇದ್ದೀನಿ ನಾನು ಅಂತಾನೆ. ಈಶ್ವರ ಸರ್ವಭೂತಾನಾಂ ಹೃದಯೇಶೇ ಅರ್ಜುನ ತಿಷ್ಠತೆ. ಎಲ್ಲರ ಹೃದಯದಲ್ಲಿ ಇದ್ದೀನಿ ನಾನು, ಎಲ್ಲ ಕಡೆ ವ್ಯಾಪಿಸಿದ್ದೀನಿ, ಎಲ್ಲರ ಹೃದಯದಲ್ಲೂ ಇದ್ದೀನಿ. ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತೆ. ಅರ್ಜುನ, ಎಂದೂ ನನ್ನ ಭಕ್ತರು ನಾಶ ಆಗಲ್ಲ ಅಂತಾನೆ ಭಗವಂತ. ನಾನು ಪ್ರತಿಜ್ಞೆ ಮಾಡ್ತೀನಿ, ನನ್ನ ಭಕ್ತರು ನಾಶ ಆಗಲ್ಲ. ನೋಡಿ ಎಷ್ಟು ರಕ್ಷಣೆ ಮಾಡ್ತೀನಿ. ಇವತ್ತು ಲಕ್ಷ ಲಕ್ಷ ಜನಗಳಿದ್ದಾರೆ, ಸುರಕ್ಷಿತವಾಗಿ ಅವ್ರ ಮನೆಗೆ ಹೋಗ್ತಾರೆ. ಏನೋ ಸ್ವಲ್ಪ ನುಗ್ಲಾಗ್ಬೋದು ಕೆಲವು ಸಮಯದಲ್ಲಿ, ಆದರೆ ಎಷ್ಟು ನಿಷ್ಠೆಯಿಂದ ಎಲ್ಲ ನಿಂತಿದ್ದಾರೆ. ಯಾಕೆ ಅಂದರೆ ನಾವು ಅಲ್ಲಿ ತಳ್ಳಾಡಿದ್ರೆ, ದುರಾಚಾರ ಮಾಡಿದ್ರೆ, ಇನ್ನೊಬ್ರಿಗೆ ನೋವು ಕೊಟ್ಟರೆ, ತೊಂದರೆ ಕೊಟ್ಟರೆ ಇದು ಭಗವಂತ ಒಪ್ಪಲ್ಲ ಅನ್ನೋ ಭಾವನೆಯಿಂದ ಶಾಂತ ಮನಸ್ಕರಾಗಿರ್ತಾರೆ. ಸಣ್ಣ ಪುಟ್ಟ ನೋವು ಇದ್ರೂ ಕೂಡ ತಡ್ಕೋತಾರೆ. ಆ ಸಂಯಮದಿಂದ ಇದ್ದರೆ ಭಗವಂತನ ಅನುಗ್ರಹ ಆಗುತ್ತೆ ಅಂತ. ನೋಡಿ, ಎಲ್ಲ ಜ್ಯೋತಿಗಳು ಬರ್ತಾ ಇದೆ. ಮುಂದೆ ಎಲ್ಲ ಅಗ್ನಿಯ ಸಮೇತ ಮೆರವಣಿಗೆ ತಗೊಂಡು ಹೋಗ್ತಾ ಇದ್ದಾರೆ. ದಿವ್ಯಾಭರಣ ಬರುವಂಥ ಸಂಕೇತಗಳು ತೋರ್ತಾ ಇದೆ. ಈ ಕಡೆನಲ್ಲೂ ಭಕ್ತರು ಎಲ್ಲ ನೋಡ್ತಾ ಇದ್ದಾರೆ ದೃಶ್ಯವನ್ನು. ನಮಗೂ ಒಂದು ಸೌಭಾಗ್ಯ ಈ ಕ್ಷಣವನ್ನು ನೋಡೋಕ್ಕೆ. ಈ
ಕ್ಷೇತ್ರದ ಹೆಸರೇ ಪೆರಿಯಾರು ಹುಲಿಧಾಮ ಅಂತಾರೆ. ಪೆರಿಯಾರು ಹುಲಿಧಾಮ ತುಂಬ ಗೊಂಡಾರಣ್ಯ ಇದು. ಪಶ್ಚಿಮ ಘಟ್ಟದ 18 ಬೆಟ್ಟಗಳ ಮಧ್ಯದಲ್ಲಿದೆ ಇದು. ಪತ್ತನಂತಿಟ್ಟ, ಆಗಲೇ ಜಿಲ್ಲಾಧಿಕಾರಿ ಮಾತಾಡಿದ್ರು, ಪತ್ತನಂತಿಟ್ಟ ಈ ಪೆರಿನಾಡು ಈ ಗ್ರಾಮದಲ್ಲಿದೆ. ಇದು ಪೆರಿನಾಡು ಗ್ರಾಮ. ಏಕೆಂದರೆ ಸ್ವತಃ ರಾಕ್ಷಸಿ ಮಹಿಷಿಯನ್ನು ಸಂಹಾರ ಮಾಡಿದಂಥ ಸ್ವಾಮಿ ಅಯ್ಯಪ್ಪ ಹೀಗೆ ತಾನು ಧ್ಯಾನಸ್ಥನಾಗಿ ಕೂತ್ಕೊಂಡ್ಬಿಡ್ತಾನೆ ಯೋಗ ಪಟ್ಟಿಕೆಯಲ್ಲಿ. ಅದೇ ಮೂರ್ತಿ ಅದು. ಸ್ವತಃ ಪಂದಾಲ ರಾಜನೇ ಈ ಮಂದಿರನ ನಿರ್ಮಾಣ ಮಾಡದ ಅಂತ ಚರಿತ್ರೆ ಹೇಳುತ್ತೆ. ಅಂದರೆ ದುಷ್ಟಶಕ್ತಿಯನ್ನು ಮೆಟ್ಟಿದ ಸ್ಥಳ ಇದು. ಆಸುರಿ ಶಕ್ತಿಯಾದಂಥ ಮಹಿಷಿಯನ್ನು ಮೆಟ್ಟಿದ ಸ್ಥಳ ಇದು. ಉತ್ಕೃಷ್ಟವಾದಂಥ ಶಬರಿಪೀಠ ಇದು. ನೋಡಿ, ದಿವ್ಯಾಭರಣವನ್ನು ತಗೊಂಡು ಬರ್ತಾ ಇದ್ದಾರೆ ಸಂಭ್ರಮದಿಂದ. ಇನ್ನೇನು ದೇವಾಲಯದ ಹತ್ತತ್ರ ಬಂತು, ಎಲ್ಲ ಆನಂದಿಸ್ತಾ ಇದ್ದಾರೆ. ಸುಮಾರು 35 ಕಿಲೋಮೀಟ್ರಿಂದ ನಡ್ಕೊಂಡು ಬಂದ್ಯಾರು. ಈಗ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ನೋಡ್ತಾ ಇದ್ದೀವಿ ನಾವು. ಎಲ್ಲ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದಾರೆ ಧರ್ಮದರ್ಶಿಗಳೆಲ್ಲ. ನಾವು ಮನಸ್ಸಿನಿಂದ ಹತ್ತಾ ಇದ್ದೀವಿ ಅಂತ ಭಾವಿಸೋಣ. ಭಾವನೆಗೆ ಏನು ಕಷ್ಟ ತಪ್ಪೇನಿಲ್ಲ. ನಾವು ನಿಜವಾಗ್ಲೂ ಭಾವಿಸ್ಕೊಂಡೋದ್ರೆ ಖಂಡಿತ ಮೆಟ್ಲು ಹತ್ತೀವಿ. ನಾವು ಜೀವನದಲ್ಲಿ ಇಂಥ ಒಂದು ಪುಣ್ಯಕ್ಷೇತ್ರದ ಮೆಟ್ಟಲು ಹತ್ತಬೇಕು. ಶಾರೀರಿಕವಾಗಿ ಹತ್ತದೇ ಇದ್ರೂ ಮನಸ್ಸಿನಿಂದ ಹತ್ತಕ್ಕೆ ಲಭ್ಯ ಇದೆ. ನಾನಾಗಲೇ ಹೇಳಿದಾಗೆ ಮನೆಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸೇನೆ. ಎಲ್ಲ ಧರ್ಮದರ್ಶಿಗಳು ಮೆಟ್ಲು ಹತ್ತಾ ಇದ್ದಾರೆ. ದಿವ್ಯಾಭರಣನ ಮೇಲಕ್ಕೆ ಹೋಗ್ತಾ ಇದೆ, ಭಗವಂತನಿಗೆ ಸಲ್ಲಿಸ್ತಾ ಇದ್ದಾರೆ. ಯಾಕೆಂದರೆ ಮಕರ ಜ್ಯೋತಿಯ ಕ್ಷಣಗಳ ಹತ್ತತ್ರ ಬರ್ತಾ ಇದೆ. ಒಳ್ಳೆ ಅತ್ಯಂತ ಶ್ರೇಷ್ಠವಾದಂಥ ಗಂಧದ ಪೆಟ್ಟಿಗೆಯಲ್ಲಿ, ಶ್ರೀಗಂಧದ ಪೆಟ್ಟಿಗೆಯಲ್ಲಿ ಈ ದಿವ್ಯಾಭರಣಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ. ಅತ್ಯಂತ ಶ್ರೇಷ್ಠವಾದಂಥ ಸುಗಂಧ ಪೆಟ್ಟಿಗೆಯಲ್ಲಿ, ಶ್ರೀಗಂಧದ ಪೆಟ್ಟಿಗೆಯಲ್ಲಿ ದಿವ್ಯಾಭರಣ ತಗೊಂಡು ಹೋಗ್ತಾ ಇದ್ದಾರೆ. ನೋಡಿ ನೋಡಿ, ಜನದ ಆನಂದವೇ ಆನಂದ. ಅದಕ್ಕೆ ಪುಷ್ಪವೃಷ್ಟಿ ಆಗ್ತಾ ಇದೆ ದಿವ್ಯಾಭರಣಕ್ಕೆ. ಅನೇಕರು ಹಾರ ಹಾಕ್ತಾ ಇದ್ದಾರೆ, ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ. ಯಾರ್ಯಾರು ಪುಷ್ಪ ಮುಟ್ಟಿರೋ ನಾನು ಧನ್ಯನಾದೆ ಅನ್ಕೋತಾ ಇದ್ದಾರೆ. ನಾವು ಮನಸ್ಸಿನಿಂದ ಅದೇ ಧಾರಣೆ ಮಾಡ್ಕೊಳ್ಳೋಣ. ದಿವ್ಯಾಭರಣ ಅಲ್ವಾ? ನಮಗಳು ಅಷ್ಟೇ. ನಮ್ಮ ಮನೆ ಹತ್ತಿರ ಇರುವಂಥ ಒಬ್ಬ ದೇವ್ರನ್ನ ಯಾರು ಎತ್ಕೊಳಕ್ಕೆ ಕೊಟ್ಟರೆ ಎಷ್ಟು ಆನಂದ ಆಗುತ್ತೆ ನಮಗೆ. ನಾವು ದೇವ್ರನ್ನ ಹೊತ್ಕೊಂಡು ಹೋದ್ವಿ, ಉತ್ಸವ ತೊಗೊಂಡು ಹೋದ್ವಿ, ದೇವ್ರನ್ನ ಮುಟ್ಟಿದ್ವಿ, ಚಾಮರ ಬೀಸಿದ್ವಿ, ಅವನ ಪಾದಕ್ಕೆ ಕೈಲಿಟ್ಕೊಂಡ್ವಿ, ಧನ್ಯರು ನಾವು ಅಂತೀವಿ. ಹಾಗೇ ಇದು ಭಗವಂತನಿಗೆ ಸಲ್ಲಿಸುವಂಥ ದಿವ್ಯಾಭರಣವನ್ನು ತಾವು ಪೂಜೆ ಮಾಡೋವಂಥದ್ದು, ಮುಟ್ಟೋವಂಥದ್ದು, ಸ್ಪರ್ಶ ಮಾಡೋವಂಥದ್ದು, ಅದನ್ನು ದರ್ಶನ ಮಾಡೋವಂಥದ್ದು ಎಲ್ಲ ಪೂರ್ವಜನ್ಮದ ಸುಕೃತ. ನೋಡಿ, ಹತ್ತಿರಕ್ಕೆ ಬಂತು. ಇವಾಗ ಪೀಠದ ಹತ್ತಿರಕ್ಕೆ ಬಂತು. ಎಲ್ಲ ಅಲ್ಲಿಂದೇ ನಾವು ಕೈ ಮುಗಿಯೋಣ. ಇಲ್ಲಿಂದೇನೆ ಭಗವಂತನಿಗೆ ನೋಡಿ ಒಳಗಡೆ ಪ್ರವೇಶ ಮಾಡುತ್ತೆ ದಿವ್ಯಾಭರಣ. ಚತುರ್ಮುಖ ಬ್ರಹ್ಮದೇವರು ದೇವತೆಗಳು ಹೇಳ್ತಾರೆ, ನಖ್ಯ ಪುಣ್ಯಾವತಾಂ ಲೋಕೆ ಮೂಢಾನಾಂ ಕುಟಿಲಾತ್ಮನಾಂ ಭಕ್ತಿರ್ಭವತಿ ಗೋವಿಂದೇ ಸ್ಮರಣಂ ಕೀರ್ತನಂ ತಥಾ. ಯಾರಿಗೆ ಜನ್ಮಾಂತರದಲ್ಲಿ ಪುಣ್ಯವೇ ಇಲ್ವೋ ಇಂಥ ದೃಶ್ಯ ನೋಡೋಕ್ಕೆ ಆಗಲ್ಲ ಅಂತಾರೆ. ಇಂಥ ದೃಶ್ಯ ನೋಡಬೇಕಾದ್ರೆ, ಭಗವಂತನ ದರ್ಶನ ಆಗಬೇಕಾದ್ರೆ, ಭಗವಂತನ ನಾಮ ಕೇಳಬೇಕಾದ್ರೆ, ಭಗವಂತನ ಸ್ತುತಿ ಮಾಡಬೇಕಾದ್ರೆ, ಬಾಯಲ್ಲಿ ಸ್ವಾಮಿ ಅಯ್ಯಪ್ಪನ ಬರಬೇಕಾದ್ರೂ ಪುಣ್ಯ ಮಾಡಿರ್ಬೇಕು ಅವನು. ಜನ್ಮಾಂತರದಲ್ಲಿ ಯಾರು ಪುಣ್ಯ ಮಾಡಿಲ್ವೋ ಅವನು ದೇವಾಲಯದ ಒಳಗೂ ಹೋಗಲ್ಲ, ನಾರಾಯಣನ ಸ್ಮರಣೆನೂ ಆಗಲ್ಲ, ನಾರಾಯಣನ ಕೀರ್ತನೆನೇ ಆಗಲ್ಲ ಅಂತಾರೆ. ನಖ್ಯ ಪುಣ್ಯಾವತಾಂ ಲೋಕೆ ಮೂಢಾನಾಂ ಕುಟಿಲಾತ್ಮನ. ಮೂಢರು ಅಂದರೆ ಅವಿವೇಕಿಗಳು, ಮೂರ್ಖರು. ಕುಟಿಲಾತ್ಮನ ಸಣ್ಣ ಬುದ್ಧಿ ಇರುವಂಥವ್ರು, ಕೆಟ್ಟ ಬುದ್ಧಿ ಇರುವಂಥವ್ರು, ದುರಾಚಾರಿಗಳು, ಆಸುರಿ ಬುದ್ಧಿ ಇರುವಂಥವ್ರು. ಅವರಿಗೆ ಭಗವಂತನ ಸ್ಮರಣೆನೂ ಆಗಲ್ಲ, ಭಗವಂತನ ನಂಬಿಕೆನೂ ಬರಲ್ಲ, ಭಗವಂತನ ಸ್ತುತಿನೂ ಮಾಡಲ್ಲ, ಭಗವಂತನ ಭಕ್ತಿನೇ ಬರಲ್ಲ ಅಂತಾರೆ. ಬ್ರಹ್ಮದೇವರು ಹೇಳಿದ ಮಾತಿದು. ಶ್ರೀಕೃಷ್ಣ ಮಹಾರ್ಣವದಲ್ಲಿ ಶ್ರೀಮದಾಚಾರ್ಯರು ವರ್ಣನೆ ಮಾಡ್ತಾರೆ.
ತಿರುವಾಭರಣ ನಮ್ಮಲ್ಲಿ ಹೇಗೆ ದೇವರಿಗೆ ಅಭಿಷೇಕ ಮಾಡಿದ ಮೇಲೆ ಅಲಂಕಾರ ಮಾಡುವಾಗ ಸಾಮಾನ್ಯವಾಗಿ ಗರ್ಭಗುಡಿಯನ್ನು ದ್ವಾರವನ್ನು ಮುಚ್ತೀವಿ, ಹಾಗೆ ಇಲ್ಲಿ ತಿರುವಾಭರಣವನ್ನು ಭಗವಂತನಿಗೆ ಧಾರಣೆ ಮಾಡ್ತಾ ಇದ್ದಾರೆ ಸ್ವಾಮಿಗೆ. ಇಷ್ಟು ಜನ ಭಕ್ತರು ಪಾಪ ಆನಂದ ಬಾಷ್ಪ ಸುರಿಸ್ಕೊಂಡು ಪಾದಯಾತ್ರೆಯಾಗಿ ಅದನ್ನು ಹಾಕ್ಕೊಂಡು ತೊಗೊಂಡು ಬಂದಿದ್ದಾರೆ ನೋಡಿ. ಭಗವಂತ ಸ್ವೀಕಾರ ಮಾಡದೇ ಇರ್ತಾನೆಯೇ? ಅಹಂ ಭಕ್ತ ಪರಾಧೀನಃ, ಅದೇ ಆನಂದ ಅವನಿಗೆ, ಭಗವಂತನಿಗೆ. ಅವರು ಅಷ್ಟೇ ಸಂಭ್ರಮದಿಂದ ಭಕ್ತಿಯಿಂದ ತಂದಿದ್ದಾರೆ. ಇದನ್ನು ಭಗವಂತ ಧಾರಣೆ ಮಾಡ್ಕೋತಾನೆ. ಹೇಗೆ ನಮ್ಮ ಶ್ರೀನಿವಾಸ ದೇವರಿಗೆ ಆಭರಣಗಳು ಯಥೇಚ್ಛವಾಗಿ ನಮ್ಮ ಮೈಸೂರು ಕರ್ನಾಟಕದ ಮಹಾರಾಜರು ಬೇಕಾದಷ್ಟು ಒಡವೆಗಳು ಕೊಟ್ಟಿದ್ದಾರೆ, ಕೃಷ್ಣದೇವರಾಯ ಕೊಟ್ಟಿದ್ದಾನೆ, ಬೇಕಾದಷ್ಟು ಕೊಟ್ಟಿದ್ದಾನೆ. ಇಲ್ಲೂ ಕೂಡ ತ್ರಿವೇಂದ್ರಮಲ್ಲಿ ನೋಡ್ತೀವಿ, ಅನಂತ ಪದ್ಮನಾಭನಿಗೆ ಬೇಕಾದಷ್ಟು ಆಭರಣಗಳಿದೆ. ಹಿಂದಿನ ರಾಜ ಮಹಾರಾಜರು ಭಕ್ತರುಗಳು, ಸಾಮಾನ್ಯ ಭಕ್ತರುಗಳು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡ್ತಿದ್ದರು ತಮ್ಮಲ್ಲಿದ್ದ ಸಂಪತ್ತನ್ನು. ಹಾಗೆ ಈ ಆಭರಣನ ಭಗವಂತನಿಗೆ, ಅವನಿಗೆ ಭಕ್ತಿಯೇ ಆಭರಣ. ಇಷ್ಟು ಭಕ್ತಿಯಿಂದ ತಂದಿದ್ದಾರೆ, ಅದನ್ನು ಸ್ವೀಕಾರ ಮಾಡ್ತಾನೆ ಭಗವಂತ. ಅವನಿಗೆ ಧಾರಣೆ ಮಾಡಿ ಹೆಚ್ಚಿನ ಅಂಶ ಈಗ ಮಕರ ಜ್ಯೋತಿ ಕಾಣಿಸ್ಕೊಳ್ಳುವಂಥ ಸಂದರ್ಭ ಇದಾದ ಮೇಲೆ ಮಕರ ಜ್ಯೋತಿಯ ದರ್ಶನ ಆಗುತ್ತೆ ನಮಗೆ. ಹೆಚ್ಚಿನ ಅಂಶ ಇವರೆಲ್ಲ ಬರುವಾಗ ಆ ಪುಣ್ಯ ನದಿಯಾದಂಥ ಪಂಪಾ ನದಿಯಲ್ಲಿ ಸ್ನಾನ ಮಾಡಿರ್ತಾರೆ. ಅತ್ಯಂತ ಶ್ರೇಷ್ಠವಾದ್ದು ಪಂಪಾ ನದಿ. ಈ ಪೊನ್ನಂಬಲ ಮೇಡು ಗಿರಿಯಲ್ಲಿ ನೋಡಿ, ಎಲ್ಲ ಅವರು ಅಭಿಮುಖವಾಗಿ ನಿಂತಿದ್ದಾರೆ. ಪೊನ್ನಂಬಲ ಗಿರಿ ಏನಿದೆ ಅಲ್ಲಿ ಮಕರ ವಿಳಕು ಕಾಣಿಸ್ಕೊಳ್ಳುತ್ತೆ. ಸ್ವತಃ ಕರ್ಪೂರದ ಆರತಿಯನ್ನು ಅಲ್ಲಿ ಮಾಡ್ತಾರೆ. ಅದು 3 ಸಲ ಕಾಣಿಸ್ಕೊಳ್ಳುತ್ತೆ. ಯಾವ ಸಂದರ್ಭ ಅಂದರೆ ಮೇಲ್ಗಡೆ ಆಕಾಶದಲ್ಲಿ ಮಕರ ಜ್ಯೋತಿ ಕಾಣುತ್ತೆ. ಆ ನಕ್ಷತ್ರ ದರ್ಶನವೇ ಒಂದು ಅದ್ಭುತ. ಅದು ಸ್ವತಃ ಮಹಿಷಿಯನ್ನು ಸಂಹಾರ ಮಾಡಿದ ಮೇಲೆ ಮಣಿಕಂಠ ಅವನೇ ಅಯ್ಯಪ್ಪ. ಮಣಿಕಂಠ ಮಹಿಷಿಯನ್ನು ಸಂಹಾರ ಮಾಡಿದ ಮೇಲೆ ಯೋಗ ಮುದ್ರೆಯಲ್ಲಿ, ಚಿನ್ಮುದ್ರೆಯಲ್ಲಿ ಯೋಗ ಪಟ್ಟಿಕೆಯಲ್ಲಿ ಕುಳಿತಿರೋ ಜಾಗ ಇದು. ಸ್ವತಃ ತಂದೆನೇ, ಪಂಡಾಲ ರಾಜನೇ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡ್ತಾನೆ. ತನ್ನ ಪುತ್ರ ಇಲ್ಲಿ ಕೂತ್ಕೊಂಡ ಮೇಲೆ ಯೋಗಿಯಾಗಿ ಕುಳಿತು ಬಿಡ್ತಾನೆ. ಹಾಗಾಗಿ ಬಹಳ ವಿಶೇಷವಾದ್ದು. ಈ ಜಾಗದಲ್ಲೇ ಎಲ್ಲ ನಿಂತ್ಕೊಂಡು ಮಕರ ಜ್ಯೋತಿ ದರ್ಶನ ಮಾಡೋದು. ಅದಕ್ಕೆ ಪಂದಾಲ ರಾಜನ ಮನೆತನದಿಂದಲೇ ಈಗಲೂ ಕೂಡ ಆಭರಣ ಇವೆಲ್ಲ ಬರುತ್ತೆ. ಪಂದಾಲ ರಾಜನ ಮನೆತನದವರೇ 35 ಕಿಲೋಮೀಟ್ರ್ ನಡ್ಕೊಂಡು ಪಾದಯಾತ್ರೆಯಾಗಿ ಬಹಳ ನಿಷ್ಠೆಯಿಂದ ಭಕ್ತಿಯಿಂದ ವ್ರತ ಉಪವಾಸವನ್ನು ಮಾಡಿ ಆಭರಣ ತರಬೇಕಾದವ್ರಿಗೂ ನಮ್ಮಲ್ಲಿ ಹೇಗೆ ಬೆಂಗಳೂರು ನಗರದಲ್ಲಿ ಕರಗ ತೊಗೊಂಡು ಹೋಗೋ ನಿಷ್ಠೆಯಿಂದ ಇರಬೇಕು, ಅವನಿಗೂ ಅನೇಕ ರೀತಿಯ ನಿಯಮಗಳಿದೆ. ಆ ನಿಯಮ ಪಾಲಿಸಿ ಬರಬೇಕು. ಇವ್ರಿಗೂ ಕೆಲವು ನಿಯಮಗಳಿದೆ. ಆ ತಿರು ಆಭರಣ ಹೊತ್ಕೊಂಡು ಬರಬೇಕಾದ್ರೆ ಕೆಲವು ನಿಯಮನ ಪಾಲನೆ ಮಾಡ್ಕೊಂಡು ಬರಬೇಕು. ಹಾಗೆ ಈ ಥರ ಆಭರಣ ಮತ್ತು ಪೂಜಾ ಸಾಮಗ್ರಿಗಳೆಲ್ಲ ಅಲ್ಲಿಂದ ಬರುತ್ತೆ. ಅದು ಪಂದಾಲ ರಾಜನ ಮನೆತನದಿಂದ ಈಗಲೂ ತರ್ತಾರೆ. ಯಾಕೆಂದರೆ ಮಹಿಷಿ ಕೇಳಿಕೊಂಡಿದ್ದೆ, ಹರಿಹರರ ವೀರ್ಯದಿಂದ ನನ್ನ ಶತ್ರು ಹುಟ್ಟಲಿ, ಹರಿಹರರ ವೀರ್ಯದಿಂದ ಹುಟ್ಟಬೇಕು ಅಂತ ಏನೋ ವಿಚಿತ್ರವಾಗಿ ಕೇಳ್ಕೊಳ್ತಾಳೆ. ಹಾಗಾಗಿ ಇದಾಗಿದ್ದು ಅಂತ ನಾವು ನೋಡ್ತೀವಿ. ಸ್ವತಃ ಮಹಿಷಿ ವಧೆಯ ಜಾಗನ ಕಲಕಟ್ಟಿ ಅಂತಾರೆ.
ಕಲಕಟ್ಟಿ ಅನ್ನೋದು ಮಹಿಷಿಯನ್ನು ಮರ್ದನ ಮಾಡಿದಂಥ ಜಾಗ ಅಯ್ಯಪ್ಪ ಸ್ವಾಮಿ. ಆ ಜಾಗದಲ್ಲಿ ಯಾಕೆಂದರೆ ಪಾಂಡದೇಶದ ರಾಜನ ಸನ್ನಿಧಾನ ಇವೆಲ್ಲ ವಿಶೇಷವಾಗಿ ಅಂಥ ಒಂದು ಮಹಾಸನ ಪುಣ್ಯಕ್ಷೇತ್ರ. ನಾವು ನೋಡ್ತಿರೋ ಜಾಗವೇ ಪುಣ್ಯಕ್ಷೇತ್ರ, ಬಹಳ ವಿಶಿಷ್ಟವಾದಂಥ ಜಾಗ. ನಮ್ಮಲ್ಲಿ ಪುರಂದರದಾಸರು ಒಂದು ಮಾತು ಹೇಳ್ತಾರೆ, ಅಪಾರ ಮಹಿಮ ಶ್ರೀ ಪುರಂದರ ವಿಠಲನ ಉಪಾಯದಿಂದಲೇ ನೆನೆಮನವೇ. ನೀನು ಭಗವಂತ ನೆನೆಸ್ಬೇಕಾದ್ರೆ ಏನಾದ್ರು ಉಪಾಯ ಮಾಡ್ಕೋ. ನೋಡಿ, ಇದೆಲ್ಲ ಉಪಾಯಗಳು. ನಾವು ಬೇರೆ ಬೇರೆ ದೇವತೆಗಳಿದೆ ಅಂತ ಹೀಗೆ ಭಾವಿಸಬಾರ್ದು. ಎಲ್ಲ ದೇವತೆಗಳು ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ. ನಮಗೆ ಹೆಚ್ಚು ದೇವತೆಗಳಿರ್ಬೋದು, ಹೆಚ್ಚು ಹಬ್ಬಗಳಿರ್ಬೋದು, ಹೆಚ್ಚು ಭಾಷೆಗಳಿರ್ಬೋದು, ಹೆಚ್ಚು ಸಂಪ್ರದಾಯಗಳಿರ್ಬೋದು, ಹೆಚ್ಚು ಆಚರಣೆ ಇರ್ಬೋದು. ಆದರೆ ವೈವಿಧ್ಯತೆಯಲ್ಲಿ ಏಕತೆ ಇದೆ ನಮ್ಮಲ್ಲಿ ಭಾರತದಲ್ಲಿ. ಗುರಿ ಎಲ್ಲದು ಒಂದೇ, ನಾರಾಯಣ ಒಬ್ಬನೇ, ಶಿವ ಒಬ್ಬನೇ. ಗುರಿಯಲ್ಲಿ ಎಲ್ಲದೂ ಒಂದೇ ಇದೆ, ಭಗವಂತನ ಅನುಗ್ರಹ ನಾವು ಪಡಿಬೇಕು ಅಂತ. ಸಾಮಾನ್ಯವಾಗಿ ಯಾರೇ ಮತೀಯರಾಗಲಿ, ಯಾವುದೇ ಸಂಪ್ರದಾಯ, ಯಾವುದೇ ದೇಶದಲ್ಲಾಗಲಿ ನಮಗೆ ಆನಂದ ಬೇಕು ಅಂತ ಇಷ್ಟಪಡ್ತಾರೆ. ಆನಂದ ಯಾರು? ಭಗವಂತನೇ. ವೇದ ಹೇಳುತ್ತೆ ಸಯೇಕೋ ಆನಂದ. ಆನಂದ ಯಾರು? ಭಗವಂತನೇ. ನೋಡಿ, ಇಷ್ಟು ಜನ ನಿಂತಿದ್ದಾರೆ, ಅವ್ರಿಗೆ ಯಾವ ಕಷ್ಟನೂ ಗೊತ್ತಾಗ್ತಾ ಇಲ್ಲ. ಅವರು ಒಂದೇ ತದೇಕ ಚಿತ್ತದಿಂದ ಭಗವದ್ ದರ್ಶನ ಆಗುತ್ತೆ. ಜ್ಯೋತಿ ರೂಪದಲ್ಲಿ ಭಗವಂತ ದರ್ಶನ ಕೊಡ್ತಾನೆ. ಇಷ್ಟೇ ಅವ್ರ ಮನಸ್ಸಿನಲ್ಲಿ. ನೋಡಿ, ಬಾಗಿಲು ತೆಗೆದ್ರೀಗ ಎಲ್ಲ ದರ್ಶನ ಮಾಡಿ. ಜ್ಯೋತಿಯ ರೂಪದಲ್ಲಿ ಭಗವಂತನ ದರ್ಶನ ಆಗೋದು ಒಂದೇ ಅವ್ರ ಮನಸ್ಸಿನಲ್ಲಿರೋದು. ಇನ್ನೇನು ಹಿನ್ನೆಲೆ ಬೇಡ ಅವ್ರಿಗೆ. ಆ ದರ್ಶನ ಆಯಿತು ಅಂದರೆ ನಾವು ಧನ್ಯರಾದ್ವಿ ಅಂತ ನಾವು ಅದನ್ನೇ ನಿರೀಕ್ಷೆ ಮಾಡ್ತಾ ಇದ್ದೀವಿ. ನಮ್ಮಲ್ಲಿರುವಂಥ ಅನೇಕ ನ್ಯೂನತೆಗಳ ಭಗವಂತ ದೂರ ಮಾಡಲಿ. ಒಂದಲ್ಲ ಒಂದು ದಿವಸ ಸ್ವಪ್ನದಲ್ಲಾದರೂ ಭಗವದ್ ದರ್ಶನ ನಮಗೆಲ್ಲ ಆಗಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಶ್ರೀರಾಮಚಂದ್ರ ಕಾಡಿಗೆ ಹೋಗೋಕ್ಕೆ ಮುಂಚೆ ಕೈಗೊಂದು ಮಾತು ಹೇಳ್ತಾನೆ, ನಾಹಂ ಅರ್ಥಪರೋ ದೇವಿ ಕೇವಲಂ ಧರ್ಮಮಾಶ್ರಿತ. ಅಮ್ಮ ಕೈಕೈಯೇ, ನಾನು ಸಂಪತ್ತಿಗೆ, ಆಡಳಿತಕ್ಕೆ, ಅಧಿಕಾರಕ್ಕೆ ಆಸೆ ಪಡೋನಲ್ಲಮ್ಮ, ಕೇವಲಂ ಧರ್ಮಮಾಶ್ರಿತ. ನನಗೆ ಧರ್ಮ ಮುಖ್ಯ ಅಂತಾನೆ ರಾಮಚಂದ್ರ. ಇದು ನಮ್ಮ ಧರ್ಮದ ಭೂಮಿ. ಇದು ನಮ್ಮ ಇಡೀ ಅದಕ್ಕೆ ಹೇಳಿದ್ದು ಬಹಳ ವಿಶೇಷವಾದ. ಉತ್ತರಂ ಯಸ್ ಸಮುದ್ರಸ್ಯ ಹಿಮಾದ್ರಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀ ಯತ್ರ ಸಂತತಿ. ಉತ್ತರದಲ್ಲಿ ಹಿಮಾಲಯ, ದಕ್ಷಿಣದಲ್ಲಿ ಸಮುದ್ರವನ್ನು ಹೊಂದಿರುವಂಥ ಭೂಮಿಗೆ ಭಾರತಂ ನಾಮ. ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜಶ್ರೀ ರತ್ನಾಢ್ಯಾಂ ಒಂದೇ ಭಾರತ ಮಾತರಂ. ನಮ್ಮ ಋಷಿಮುನಿಗಳು ಸ್ತೋತ್ರ ಮಾಡ್ತಿದ್ದೇನು. ನೋಡಿ, ಅಲ್ಲಿ ಧರ್ಮದರ್ಶಿಗಳು, ಮುಖ್ಯಾಧಿಕಾರಿಗಳು, ಅಲಂಕಾರಯುಕ್ತನಾದಂಥ ಅಯ್ಯಪ್ಪನ ದರ್ಶನ ಮಾಡ್ತಾ ಇದ್ದಾರೆ. ಆ ಶಬರಿ ಪೀಠದಲ್ಲಿ ಕುಳಿತಿರುವಂಥ, ಯೋಗ ಪಟ್ಟಿಕೆಯಲ್ಲಿ ಕುಳಿತಿರುವಂಥ ಸ್ವಾಮಿಯ ದರ್ಶನ ಮಾಡ್ತಾ ಇದ್ದಾರೆ. ಅವರು ಸೌಭಾಗ್ಯ. ನಮಗೂ ದರ್ಶನ ತೋರಿಸಲಾಗುತ್ತೆ. ಅವರೆಲ್ಲ ದರ್ಶನ ಮಾಡ್ತಾ ಇದ್ದಾರೆ. ಅವರನ್ನು ನಾವು ಸದ್ಯ ನೋಡ್ತಾ ಇದ್ದೀವಿ. ಆ ಕಡೆ ಭಾಗದಲ್ಲಿ ಎಲ್ಲರೂ ಕೂಡ ಹೊನ್ನಂಬಲ ಮೇಡು ಕಡೆಗಿದ್ದಾರೆ. ನೋಡಿ, 18 ಮೆಟ್ಟಲು ದರ್ಶನ ಆಗ್ತಾ ಇದೆ ನಮಗೆ. ಆ ಮೆಟ್ಟಲು ನೋಡಿ ಆನಂದ ಪಡಬೇಕು ನಾವು. ಆನಂದವಾಗಿ ಎಷ್ಟು ವೈಭವ ಕಾಣ್ತಾ ಇದೆ ನೋಡಿ. ಕ್ಯಾಮ್ರಾಗಳೆಲ್ಲ ದೃಷ್ಟಿ ಹೊನ್ನಂಬಲ ಮೇಡು ಕಡೆಗೆ ಕ್ಯಾಮ್ರಾನೆಲ್ಲ ಅಭಿಮುಖವಾಗಿ ಮಾಡಿದ್ದಾರೆ. ಯಾವಾಗ ಮಕರ ಜ್ಯೋತಿ ಕಾಣುತ್ತೋ ಅಂತ ನಾವು ಸದ್ಯಕ್ಕೆ ನಿರೀಕ್ಷೆ ಮಾಡ್ತಾ ಇರೋಣ. ನಮ್ಮ ಚಂದನ ವಾಹಿನಿ ಮುಖಾಂತರ ನಮಗೂ ಇದೊಂದು ಸವಲತ್ತು. ಮನೆಯಲ್ಲೇ ಕೂತ್ಕೊಂಡು ಈ ಒಂದು ಮಕರ ಬೆಳಕನ್ನು ನೋಡೋವಂಥ ಅವಕಾಶ. ಎಲ್ಲ ಕೂಗ್ತಾ ಇದ್ದಾರೆ, ನೋಡ್ತಾ ಇರಿ. ನಮಗೂ ಆ ದೃಶ್ಯವನ್ನು ತೋರಿಸ್ತಾರೆ. ನೋಡಿ, ನೀವು ನೋಡಿ, ಆ ನಕ್ಷತ್ರ ಕಾಣ್ತಾ ಇದೆ. ನಕ್ಷತ್ರ ಕಾಣ್ತಾ ಇದೆ ನೋಡಿ. ನೋಡಿ, ಸ್ವಾಮಿಯೇ ಶರಣಮಯ್ಯಪ್ಪ. ಭಗವಂತ ಎಲ್ರಿಗೂ ಅನುಗ್ರಹ ಮಾಡಲಿ. ಎಲ್ಲ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಇದು. ಎಲ್ಲ ಭಕ್ತರಿಗೂ ಸ್ವಾಮಿ ದರ್ಶನ ಕೊಡ್ತಾ ಇದ್ದಾನೆ. ಭಗವಂತನಿಗೆ ಏನು ಆನಂದ ಅಂದರೆ ಭಕ್ತರ ಆನಂದವೇ ಆನಂದ. ನೋಡಿ, ಮತ್ತೆ ತೋರಿಸುತ್ತೆ, ನೋಡ್ತಾ ಇರಿ. ಆಕಾಶ ಕತ್ಲೆಯಲ್ಲಿ ಕಾಣ್ತಾ ಇದೆ, ನೋಡ್ತಾ ಇದೆ. ನೋಡಿ ನೋಡಿ ನೋಡಿ, ಎಲ್ಲ ಕೈ ಚಾಚಿ ತೋರಿಸ್ತಾ ಇದ್ದಾರೆ. ನಾವು ಇನ್ನಿಲ್ಲೇ ದರ್ಶನ ಮಾಡೋಣ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ.
ಸ್ವಾಮಿಯೇ ಶರಣಮಯ್ಯಪ್ಪ. ನೋಡಿ ಮಸ್ಕ ಮಸ್ಕ ಕಾಣ್ತಾ ಇದೆ. ಮುಖ್ಯ ಅರ್ಚಕರು ತಂತ್ರಿಗಳಲ್ಲಿ ಅವರಿಗೆಲ್ಲರಿಗೂ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ. ತಾಳೆ ಹೂವನ್ನು ಕೊಡ್ತಾ ಇದ್ದಾರೆ. ನಾವು ಅನೇಕ ವ್ರತಗಳು ಮಾಡದೇ ಹೋದರೂ ಕೂಡ ಯಾರ್ಯಾರು ವೀಕ್ಷಣೆ ಮಾಡ್ತಾ ಇದ್ದೀವಿ, ಇದು ನೋಡೋದೇ ಒಂದು ವ್ರತ ನಮಗೆ. ಆ ಭಕ್ತಾದಿಗಳನ್ನು ನೋಡೋದೇ ಒಂದು ವ್ರತ. ಇಷ್ಟು ಸಮಯ ನಾವು 1.5 ಗಂಟೆ 2 ಗಂಟೆ ಕೂತ್ಕೊಂಡು ಇದಕ್ಕಾಗಿ ಸಮಯ ಯಾರು ಕೊಟ್ಟಿದ್ದೀವೋ ಭಗವಂತ ಖಂಡಿತ ನಮಗೂ ಅನುಗ್ರಹ ಮಾಡ್ತಾನೆ. ನಮ್ಮ ಚಂದನವಾಹಿ ಮುಖಾಂತರ ನೀವೆಲ್ಲ ದರ್ಶನ ಮಾಡ್ತಾ ಇದ್ದೀರಿ. ಯಾರ್ಯಾರು ದರ್ಶನ ಮಾಡ್ತಿದ್ದೀರೋ ಸ್ವಾಮಿ ಶರಣ ಅಯ್ಯಪ್ಪನ ಸಂಪೂರ್ಣ ಅನುಗ್ರಹ ಆಗಲಿ, ಹರಿಹರರ ಅನುಗ್ರಹ ನಮ್ಮೆಲ್ರಿಗೂ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ. ನಾವು ಆಗಲೇ ಹೇಳಿದಾಗೆ ನಾವು ಭಾರತದಲ್ಲಿ ಹುಟ್ಟಿರೋದೇ ಒಂದು ವಿಶೇಷ. ಪೃಥಿವ್ಯಾಂ ಭಾರತಂ ವರ್ಷಂ ಕರ್ಮಭೂಮಿರ್ ಉದಾಹೃತ ಜಾಂಬವೇ ಭಾರತಂ ವರ್ಷಂ ತೀರ್ಥಂ ತ್ರೈಲೋಕ ವಿಶ್ರುತಂ. ಬ್ರಹ್ಮಾಂಡ ಪುರಾಣ ಶ್ಲೋಕ ಅದು. 3 ಲೋಕದಲ್ಲೂ ಊರ್ಧ್ವಲೋಕ, ಪೃಥ್ವಿಲೋಕ, ಪಾತಾಳ ಲೋಕದಲ್ಲಿ ಕೊಂಡಾಡ್ತಾರಂತೆ. ಭಾರತ ಅಂದರೆ ತೀರ್ಥ ಅಂತ. ಇಡೀ ಭಾರತವೇ ತೀರ್ಥಕ್ಷೇತ್ರ. ನಾವು ಎಲ್ಲೆಲ್ಲಿದ್ದೀವಿ, ಯಾವ್ಯಾವ ಊರಲ್ಲಿದ್ದೀವಿ, ಯಾವ ಮನೇಲಿದ್ದೀವಿ, ಅದು ತೀರ್ಥಕ್ಷೇತ್ರವೇ. ನಾವೇನು ಬೇರೆ ಅಲ್ಲ. ಭಾರತದ ಯಾವುದೇ ಭಾಗದಲ್ಲಿರಿ ಅದು ತೀರ್ಥಕ್ಷೇತ್ರನೇ. ಆ ಮಣ್ಣನ್ನು ಕಣ್ಗೊತ್ಕೊಂಡ್ರೆ ಸಾಕು. ವಿವೇಕಾನಂದರು ಹೇಳುತ್ತಾರೆ, ನಿನ್ನ ಪಾದರಕ್ಷೆಯನ್ನು ಬಿಸಾಕು, ನಿನ್ನ ಚಪ್ಪಲಿಯನ್ನು ಬಿಸಾಕು, ಕೆಳಗಡೆ ಭೂಮಿಯನ್ನು ಕಣ್ಗೊತ್ಕೋ. ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ಅಮ್ಮ ಕಣ್ಗೊತ್ಕೋ ಅದನ್ನು, ಪಾದ ಧೂಳಿಯನ್ನು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮಲ್ಲಿ ಹೇಳೋದು ಮಾತಾ ಪೃಥ್ವಿ ಪುತ್ರೋಹಂ ಪೃಥಿವ್ಯಾಹ. ಋಗ್ವೇದದ ಮಂತ್ರ ಅದು. ಇಡೀ ಪೃಥ್ವಿನೇ ಮಾತೆ. ಇದು ಕೇವಲ ಭಾರತಕ್ಕಲ್ಲ, ಇಡೀ ವಿಶ್ವವೇ. ಗ್ಲೋಬ್ ಏನಿದೆ ಭೂಮಿ, ಆ ಭೂಮಿನೇ ನಮಗೆ ತಾಯಿ. ಮಾತಾ ಪೃಥ್ವಿ ಪುತ್ರೋಹಂ ಪೃಥಿವ್ಯಾಹ. ಆ ತಾಯಿಯ ಮಕ್ಕಳು ನಾವೆಲ್ಲ. ಎಲ್ಲ ದೇಶದ ಮಕ್ಕಳು ಆ ಪೃಥ್ವಿಗೆ ಮಕ್ಕಳು ನಾವೆಲ್ಲ. ಆ ಭೂಮಿಯೇ ತಾಯಿ ಅನ್ನುವಂಥ ಕಾನ್ಸೆಪ್ಟ್ ಇರುವಂಥ ರಾಷ್ಟ್ರ ನಮ್ಮ ಭಾರತ. ನಮ್ಮ ವೇದದ ಮಂತ್ರ ಇವೆಲ್ಲವೂ ಅದಕ್ಕೆ ಉದಾಹರಣೆ. ಭಾರತದ ಮೂಲೆಗಳಿಂದ ಭಕ್ತರು ಬಂದು ಸ್ವಾಮಿಯ ದರ್ಶನ ಮಾಡ್ತಾ ಇದ್ದಾರೆ. ನೋಡಿ, ಆ ನಕ್ಷತ್ರ ದರ್ಶನ ಮಾಡಿದ್ರು, ಆ ದಿವ್ಯ ಮಕರ ಜ್ಯೋತಿಯ ದರ್ಶನ ಮಾಡಿದ್ರು. ನಮಗೊಂದು ಸೌಲಭ್ಯ, ಮನೆಯಲ್ಲಿ ಕೂತ್ಕೊಂಡು ಈ ವಾಹಿನಿ ಮುಖಾಂತರ ನಾವು ಕೂಡ ಆ ದಿವ್ಯ ಜ್ಯೋತಿಯ ದರ್ಶನ ಮಾಡಿದ್ವಿ. ಎಲ್ರಿಗೂ ಭಗವಂತ ಅನುಗ್ರಹ ಮಾಡಲಿ, ಎಲ್ರಿಗೂ ಒಳ್ಳೆ ಸೌಖ್ಯವನ್ನು ಕೊಡಲಿ, ಮುಖ್ಯವಾಗಿ ಸದೃಢ ಆರೋಗ್ಯವನ್ನು ಕೊಡಲಿ. ನಮಗೆಲ್ರಿಗೂ ಅಪೇಕ್ಷೆ ಇರೋದು ಅದೇ. ಹೆಚ್ಚು ಸಂಪತ್ತಿಲ್ಲದೆ ಇದ್ರೂ ಪರವಾಗಿಲ್ಲ, ಹೆಚ್ಚು ದೀರ್ಘ ಆಯುಸ್ಸಿಲ್ಲದೆ ಇದ್ರೂ ಪರವಾಗಿಲ್ಲ, ಇರೋಷ್ಟು ದಿವಸ ಸದೃಢ ಆರೋಗ್ಯ ಎಲ್ರಿಗೂ ನಮ್ಮ ಈ ಚಂದನ ವಾಹಿನಿ ಮುಖಾಂತರ ವಿಶೇಷವಾದಂಥ ಅನುಗ್ರಹ ಭಗವಂತನಿಂದಾಗಲಿ, ಹರಿಹರ ಪುತ್ರನಾದಂಥ ಸ್ವಾಮಿ ಅಯ್ಯಪ್ಪನ ಅನುಗ್ರಹ ನಮಗಾಗಲಿ. ಎಲ್ರಿಗೂ ಸದೃಢ ಆರೋಗ್ಯ ಪ್ರಾಪ್ತಿಯಾಗಲಿ, ಒಳ್ಳೆ ಸಂಯಮದ ರೀತಿಯಾದಂಥ ಮನಸ್ಸು ನಿಮಗೆಲ್ಲ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು, ಮನಸ್ಸು ಚೆನ್ನಾಗಿರ್ಬೇಕಾದ್ರೆ ಎಲ್ಲರನ್ನೂ ಪ್ರೀತಿಸಬೇಕು. ಅಲ್ಲಿ ನೋಡಿ, ಜಾತಿ ಅಥವಾ ಅಂತಸ್ತಾಗಲಿ ಅಥವಾ ಯಾವುದೇ ಸ್ಟೇಟಸ್ ಆಗಲಿ, ಭಾಷೆ ಆಗಲಿ ಯಾವುದೂ ಅಡ್ಡ ಬಂದಿಲ್ಲ. ಎಲ್ಲರೂ ಒಟ್ಟಾಗಿ ಒಂದೇ ಗುರಿ, ಸ್ವಾಮಿಯೇ ಶರಣಮಯ್ಯಪ್ಪ. ಅನ್ಯಮತೀಯರೂ ಇರ್ತಾರೆ ಅದರಲ್ಲಿ. ಹಾಗೆ ನಮ್ಮ ಮನಸ್ಸು ಎಲ್ಲರೂ ನಾವು ಸಮಾಜನ ಪ್ರೀತಿಸಿದ್ರೆ ನಮಗೆ ಭಗವಂತನ ಅನುಗ್ರಹ ಆಗುತ್ತೆ, ಸದೃಢ ಆರೋಗ್ಯ ಆಗುತ್ತೆ ಅಂತ ಹೇಳಿ ಎಲ್ರಿಗೂ ಭಗವಂತನ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು, ಇಷ್ಟು ದಿವಸ ನೀವೆಲ್ಲ ಇಷ್ಟೊತ್ತೆಲ್ಲ ವೀಕ್ಷಣೆ ಮಾಡಿದಿರಿ. ನಿಮಗೂ ಆ ಮಕರ ಜ್ಯೋತಿನ, ಯಾಕೆಂದರೆ ಆ ಬೆಳಕು ಎಲ್ರಿಗೂ ಒಳಗಡೆನೇ ಇದೆ, ಎಲ್ಲೋ ಹೊರಗಡೆ ಇದೆ ಅಂತ ಇಷ್ಟೇ ಭಾವಿಸಬಾರ್ದು. ಒಳಗಡೆ ಭಗವಂತ ಈಶ್ವರ ಸರ್ವಭೂತಾನ ಹೃದ್ದೇಶೇ ಅರ್ಜುನ ತಿಷ್ಠತೆ. ಎಲ್ಲರ ಹೃದಯದಲ್ಲಿ ನಾನಿದ್ದೀನಿ ಅರ್ಜುನ ಅಂತ ಹೇಳ್ತಾನೆ. ಆ ಬೆಳಕು ಎಲ್ರಿಗೂ ಕಾಣುವಾಗಲಿ. ಅದಕ್ಕೆ ನಮ್ಮಲ್ಲಿ ಹಿರಿಯರು ಆತ್ಮದರ್ಶನ ಅಂತ ಹೇಳ್ತಿದ್ರು. ಆತ್ಮದರ್ಶನವೇ ಬಹಳ ಮುಖ್ಯ ಅಪ್ಪ ಅಂತ ಎಲ್ಲರೂ ಒಳಹೊಕ್ಕ ಅದನ್ನು ನೋಡ್ಕೊಳ್ಳೋವಾಗಲಿ, ಧ್ಯಾನ ಎಲ್ರಿಗೂ ಫಲಿಸಲಿ ಅಂತ ಹೇಳ್ತಾ ತಮ್ಮೆಲ್ರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಮಕರ ಸಂಕ್ರಾಂತಿಯ ಶುಭಾಶಯವನ್ನು ಕೋರ್ತಾ ಇದನ್ನು ಮುಕ್ತಾಯ ಮಾಡ್ತೀವಿ. ಶ್ರೀ ಕೃಷ್ಣಾರ್ಪಣಮಸ್ತು.
ನಮಸ್ಕಾರ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಸುಗ್ಗಿ ಹಬ್ಬ. ರೈತಾಪಿ ಜನಗಳು ತಾವು ಬೆಳೆದ ಫಸಲಿಗೆ ಪೂಜೆ ಮಾಡಿ ರಾಶಿ ಹಾಕಿಕೊಳ್ಳುವ ಶುಭ ದಿನ. ಸಂಕ್ರಾಂತಿಯಂದು ಸೂರ್ಯನು ತನ್ನ ಪಥವನ್ನ ಬದಲಿಸುತ್ತಾನೆ. ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಸಂಚರಿಸುವ ಸೂರ್ಯನಿಗೆ ಸಂಕ್ರಾಂತಿಯಂದು ಪ್ರಥಮ ಪೂಜೆ. ಸೂರ್ಯನು ವಿಶ್ವದ ಆತ್ಮ, ಜಗತ್ತಿನ ಕಣ್ಣು. ಮಳೆ ಬೀಳಲು, ಬೆಳೆ ಬೆಳೆಯಲು, ಇಳೆ ಬೆಳಗಲು ಸೂರ್ಯನೇ ಕಾರಣ. ಸೃಷ್ಟಿಯ ನಿರಂತರ ಶಕ್ತಿ. ಹೇಗೆ ಸೂರ್ಯ ತನ್ನ ಪಥವನ್ನು ಬದಲಿಸಿ ಹೊಸ ಆಯಾಮವನ್ನು ಸೃಷ್ಟಿಸುತ್ತಾನೆಯೋ ಹಾಗೆಯೇ ನಮ್ಮ ಬದುಕಿನಲ್ಲಿಯೂ ಕೂಡ ಜಡತ್ವ ಅಳಿಸಿ ಹೊಸ ನಂಬಿಕೆಗಳನ್ನು ಉಂಟು ಮಾಡಲಿ, ಹೊಸ ಚೈತನ್ಯವನ್ನು ತುಂಬಲಿ ಎನ್ನುವುದೇ ಈ ಸಂಕ್ರಾಂತಿ ಹಬ್ಬದ ಉದ್ದೇಶ. ನಿರಂತರ ಸೃಷ್ಟಿಯತಿ ಗುರಿ ಸೂರ್ಯ ಆಡಿಸುವ ಬುಗುರಿ. ನಿರಂತರ ಸೃಷ್ಟಿಯತಿ ಗುರಿ ಸೂರ್ಯ ಆಡಿಸುವ ಬುಗುರಿ. ಭ್ರಮಣಲೋಲೆ ಸಂಕ್ರಮಣಶೀಲೆ ನಿತ್ಯ ನೂತನೆ ಧರಿತ್ರಿ. ಭ್ರಮಣಲೋಲೆ ಸಂಕ್ರಮಣಶೀಲೆ ನಿತ್ಯ ನೂತನೆ ಧರಿತ್ರಿ. ಈ ಭುವಿಯಾಗಲಿ ಸ್ಫೂರ್ತಿ ನಮ್ಮ ಹಾಡಿಗೆ, ಮರಳಲಿ ಗತ ಕೀರ್ತಿ ನಮ್ಮ ನಾಡಿಗೆ. ನಿರಂತರ ಸೃಷ್ಟಿಯತಿ ಗುರಿ ಸೂರ್ಯ ಆಡಿಸುವ ಬುಗುರಿ. ನಿರಂತರ ಸೃಷ್ಟಿಯತಿ ಗುರಿ ಸೂರ್ಯ ಆಡಿಸುವ ಬುಗುರಿ. ಪಥವ ಬದಲಿಸಿದ ಸೂರ್ಯ ಮುಳಗಿ ಸಂಕ್ರಾಂತಿ ತೂರ್ಯ. ಪಥವ ಬದಲಿಸಿದ ಸೂರ್ಯ ಮುಳಗಿ ಸಂಕ್ರಾಂತಿ ತೂರ್ಯ. ಸವಿದಿದೆ ದಾರಿ ಕವಿದಿದೆ ಮಂಜು ಬದಲಾವಣೆ ಅನಿವಾರ್ಯ. ಸವಿದಿದೆ ದಾರಿ ಕವಿದಿದೆ ಮಂಜು ಬದಲಾವಣೆ ಅನಿವಾರ್ಯ. ಹೊಸ ನಡೆ ನುಡಿ ಬರಲಿ ನಮ್ಮ ಹಾಡಿಗೆ, ಹೊಸ ಹುರುಪನು ತರಲಿ ನಮ್ಮ ನಾಡಿಗೆ. ನಿರಂತರ ಸೃಷ್ಟಿಯತಿ ಗುರಿ ಸೂರ್ಯ ಆಡಿಸುವ ಬುಗುರಿ. ನಿರಂತರ ಸೃಷ್ಟಿಯತಿ ಗುರಿ ಸೂರ್ಯ ಆಡಿಸುವ ಬುಗುರಿ. ಜಡತೆ ನಿರಾಸೆಯ ತೊಡೆದು ಭರವಸೆಯಲ್ಲಿ ಮುನ್ನಡೆದು. ಜಡತೆ ನಿರಾಸೆಯ ತೊಡೆದು ಭರವಸೆಯಲ್ಲಿ ಮುನ್ನಡೆದು. ಹೊಸ ವಿಕ್ರಮಗಳ ಮೆರೆಯಲಿ ನಾಡು ನಗೆ ನೆಮ್ಮದಿಯ ಪಡೆದು. ಹೊಸ ವಿಕ್ರಮಗಳ ಮೆರೆಯಲಿ ನಾಡು ನಗೆ ನೆಮ್ಮದಿಯ
ಕ್ರಿಯಾಶೀಲೆ ನಿತ್ಯ ನೂತನೆ ಧರಿತ್ರಿ ಈ ಭುವಿಯಾಗಲಿ ಸ್ಫೂರ್ತಿ ನಮ್ಮ ಹಾಡಿಗೆ ಮರಳಲಿ ಗತ ಕೀರ್ತಿ ನಮ್ಮ ನಾಡಿಗೆ ನಿರಂತರ ಸೃಷ್ಟಿಯ ಗುರಿ